ಬಂಧುಗಳೇ, ಒಂದು ತುಳು ಲಿಪಿಯಲ್ಲಿ ಬರ್ತಾ ಇರುವಂತಹ ಒಂದು ಪ್ರಪ್ರಥಮ ಪತ್ರಿಕೆ ದ್ವೈಮಾಸಿಕವಾಗಿ ಅದನ್ನು ತರಬೇಕು ಎನ್ನುವಂಥ ಒಂದು ಹಂಬಲದಿಂದ ಇದೀಗ ಅದರ ಪ್ರಾಯೋಗಿಕ ಸಂಚಿಕೆ ಪ್ರಕಟ ಆಗಿದೆ. ನಂದಲ ಅಂದರೆ ನಂದಾದೀಪ ತುಳುವಿನಲ್ಲಿ ತುಳುನಾಡ ಟ್ರಸ್ಟ್ ಎನ್ನುವಂತಹ ಒಂದು ಸಂಘಟನೆಯನ್ನು ಕಟ್ಟಿ ಆ ಮೂಲಕ ತುಳು ಭಾಷೆಗೆ ಲಿಪಿ ಇದೆ, ಅದು ಪ್ರಚಾರಕ್ಕೆ ಬರಬೇಕು ಎನ್ನುವಂಥ ದೃಷ್ಟಿಯಿಂದ ಕಳೆದ 1 ದಶಕಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಉಳ್ಳಾಲದ ಸುಧಾಕರ ಶೆಟ್ಟಿ ಮತ್ತು ಶ್ರೀಮತಿ ವಿದ್ಯಾಶ್ರೀ ಎಸ್ ಶೆಟ್ಟಿ ಅವರು ಈಗಾಗಲೇ ತುಳುವಿನ ಕ್ಯಾಲೆಂಡರ್ ಕಾಲಪಂದೆಯನ್ನು ಅವರು ತಂದಿದ್ದಾರೆ. ಅದು ಬಹಳ ಯಶಸ್ವಿಯಾದದ್ದು. ಗೌಡವ ಪಂಚಾಂಗವನ್ನು ಆಧಾರದಲ್ಲಿ ಇಟ್ಟುಕೊಂಡು ತುಳು ಮಾಸಗಳ ಅಪಹರಿದಿನಗಳು ಮತ್ತು ಇತರ ಮಹತ್ವದ ವಿಚಾರಗಳನ್ನು ಆ ಕಾಲಪಂದೆಯಲ್ಲಿ ಅಂದರೆ ಆ ಕ್ಯಾಲೆಂಡರ್ನಲ್ಲಿ ಅವರು ತಂದಿದ್ದಾರೆ. ಅದು ಕಳೆದ 2-3 ವರ್ಷಗಳಿಂದ ಚಲಾವಣೆಯಲ್ಲಿ ಕೂಡ ಉಂಟು. ಅದರ ಜೊತೆಗೆ EVS ಅವರು ಸುಧಾಕರ್ ಶೆಟ್ಟರು ತುಳು ಲಿಪಿಗೆ ಬೇಕಾಗಿ ತುಂಬ ಕೆಲಸವನ್ನು ಮಾಡಿದ್ದಾರೆ. ತುಳುವಿನ ಕಾಗುಣಿತಗಳು, ಅದರ ಅಕ್ಷರಮಾಲೆಗಳು ಇದನ್ನೆಲ್ಲ ರಚನೆ ಮಾಡಿ ಆ ಮೂಲಕ ಹಲವು ಮಂದಿಗೆ ಅದರ ಪರಿಚಯವನ್ನು ಮಾಡಿದರು. ವಿದ್ಯಾಶ್ರೀಯವರು ಈಗಾಗಲೇ ತುಳು ಲಿಪಿಯಲ್ಲಿ ತುಂಬ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಕಿಯಾಗಿ ಹಲವು ಕಡೆ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಕಳೆದ 4-5 ವರ್ಷಗಳಿಂದ ಅವರು ತುಳು ಲಿಪಿಯ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಅಲ್ಲಿ ಅನೇಕ ತುಳು ಲಿಪಿಯನ್ನು ಬಲ್ಲಂತಹ ತಜ್ಞರು ತಯಾರಾಗಿದ್ದಾರೆ. ಈಗ ಅವರು ತುಳುವಿನಲ್ಲಿಯೇ ಆ ಲಿಪಿಯಲ್ಲಿಯೇ ಕಥೆ, ಕವನ, ಲೇಖನ, ವಿಮರ್ಶೆಗಳನ್ನು ಬರೆಯುವಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದಂತಹ ಒಂದು ತೌಳವ ಲಿಪಿಕಾರರ ಒಂದು ಗಣನವೇ ಇದೆ ಬೆಂಗಳೂರಿನಲ್ಲಿ. ಹಾಗೆ ನೋಡಿದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಅಲ್ಲಲ್ಲಿ ಅವರು ಕ್ಲಾಸ್ ಮಾಡಿದ್ದಾರೆ. ಅನೇಕ ಮಂದಿ ಈಗಾಗಲೇ ಅದರ ಪ್ರಯೋಜನ ಪಡ್ಕೊಂಡು ಬರೆಯುವಷ್ಟು ಸಶಕ್ತರಾಗಿದ್ದಾರೆ. ಬರೆಯಲು ಓದುವುದು ಭಾಷೆ ಅನ್ನುವಂಥದ್ದು ಬರೆಯುವುದು, ಓದುವುದು ಮತ್ತು ಮಾತನಾಡುವುದು ಈ 3 ವಿಚಾರಗಳಲ್ಲಿ ಅದು ಸಶಕ್ತವಾಗಿದ್ದರೆ ಅದೊಂದು ಸಮೃದ್ಧ ಭಾಷೆ ಅಂತ ಆಗ್ತದೆ. ಆ ದೃಷ್ಟಿಯಿಂದ ನಾವು ನೋಡಿದರೆ ಬಹುಶಃ ತುಳು ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದ್ದು ಸುಮಾರು ಸಹಸ್ರಮಾನದ ಇತಿಹಾಸ ಇರತಕ್ಕಂಥದ್ದು. ನಾವು ಗ್ರೀಸ್ ದೇಶದ ಒಂದು ಗ್ರಂಥಾಲಯಕ್ಕೆ ಹೋದರೂ ಕೂಡ ಅಲ್ಲಿಯ ತುಳು ತಾಳವಾಲಗಳನ್ನು ನೋಡಿದವರಿದ್ದಾರೆ. ಹಾಗಾಗಿ ಬಹಳ ಪ್ರಾಚೀನವಾದಂತಹ ಭಾಷೆ. ಬಹುಶಃ ಪಂಚದ್ರಾವಿಡ ಭಾಷೆಗಳಲ್ಲಿ ತುಂಬ ಅನ್ಯಾಯಕ್ಕೊಳಗಾದ ಭಾಷೆ ಕೂಡ ತುಳು. ಯಾಕಂದರೆ ಉಳಿದ 4 ಭಾಷೆಗಳಿಗೂ ಕೂಡ ಈಗ ಶಾಸ್ತ್ರೀಯ ಮನ್ನಣೆಯನ್ನು ಪಡೆದುಕೊಂಡು ಸಂವಿಧಾನದಲ್ಲಿ ಸೇರಿಕೊಂಡು ಸಾಕಷ್ಟು ಕೆಲಸಗಳಾಗಿವೆ. ಅದು ರಾಜ್ಯ ಭಾಷೆಯಾಗಿ ಕೂಡ ಇದೆ. ಆದರೆ ಅದೇ ಪರಿಮಾಂತರಕ್ಕೆ, ಅದೇ ಒಂದು ಸಮುದಾಯಕ್ಕೆ ಸೇರಿರುವಂತಹ ತುಳು ಇವತ್ತಿಗೂ ಕೂಡ ಅದೊಂದು ಬಳಕೆಯ ಭಾಷೆ ಹೆಚ್ಚಾಗಿ ಆಗಲಿಲ್ಲ. ನಮ್ಮ ಅವಿಭಜಿತ ಜಿಲ್ಲೆಯನ್ನು ಬಿಟ್ಟರೆ ಹೊರಗೆ ತುಳುವಿನ ಒಂದು ಸಂವಹನ ಕ್ರಿಯೆ ಬಹಳ ಕಡಿಮೆ ಅಂತ ಹೇಳ್ಬೋದು. ಇದನ್ನೆಲ್ಲ ಗಮನಿಸಿದರೆ ಆಗಬೇಕಾದ ಕೆಲಸಗಳು ತುಂಬ ಇದೆ. ಬಹುಶಃ ರಾಜಕೀಯ ಇಚ್ಛಾಶಕ್ತಿಯ ಒಂದು ಕೊರತೆಯಿಂದಾಗಿ ಸಂವಿಧಾನದಲ್ಲಿ ಇವತ್ತಾಗ್ತದೆ ನಾಳಾಗ್ತದೆ ಅಂತ ಒಂದು ನೆನೆಗುದಿಯಲ್ಲಿ ಉಂಟೆ ಹೊರತು ಇವತ್ತಿಗೂ ಕೂಡ ಸಂವಿಧಾನದ ಸೇರ್ಪಡೆ ಆಗಲಿಲ್ಲ. ಅವರೆಲ್ಲ ಹೇಳ್ತಾರೆ ಸಂವಿಧಾನದಲ್ಲಿ ಸೇರ್ಪಡೆ ಆಗಬೇಕಾಗಿದ್ದರೆ ಒಂದು ಅದು ಶಿಕ್ಷಣ ಮಾಧ್ಯಮ ಆಗಬೇಕು, ಮತ್ತೊಂದು ಆಡಳಿತ ಭಾಷೆ ಆಗಬೇಕು ಎನ್ನುವಂಥದ್ದು. ನಾವು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಾತಾಡಿ ರಾಮಕೃಷ್ಣ ಆಚಾರ್ಯರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಕೂಡ ಸದಸ್ಯನಾಗಿದ್ದೆ. ಆ ಸಮಯದಲ್ಲಿ ತುಳುವಿಗೆ ಬೇಕಾದಂತಹ ಪಠ್ಯಪುಸ್ತಕಗಳ ರಚನೆ ಕಾರ್ಯಾಗಾರ ಎಲ್ಲ ಆಗಿದೆ. ಇವತ್ತು ಅದೊಂದು ಶಿಕ್ಷಣ ಮಾಧ್ಯಮ ಕೂಡ ಆಗಿದೆ ಎನ್ನುವುದನ್ನು ಬಹಳ ಹೆಮ್ಮೆಯನ್ನು ನಾವು ಹೇಳಿದ್ವಿ. 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ತುಳುವಿನಲ್ಲಿ ಪಾಠ ಮಾಡುವಂಥ ಎಲ್ಲ ಪಠ್ಯಪುಸ್ತಕಗಳು ಕೂಡ ತಯಾರಾಗಿವೆ. ಕೆಲವು ಶಾಲೆಗಳಲ್ಲಿ ಅದು ಆಚರಣೆಯಲ್ಲಿ ಉಂಟು. ಅದರ ಬಗ್ಗೆ SSLC ಪರೀಕ್ಷೆ ಕೂಡ ಆಗಿದೆ. ಹಾಗಾಗಿ ಆ ರೀತಿಯ ಒಂದು ಆತಂಕ ಈಗ ಹೋಗಿದೆ. ಆದ್ದರಿಂದ ತುಳು ನಿಜವಾಗಿಯೂ ಕೂಡ ಸಂವಿಧಾನದಲ್ಲಿ ಸೇರುವುದಕ್ಕೆ ಬೇಕಾದಂಥ ಎಲ್ಲ ಅಡ್ಡಿ ಆತಂಕಗಳು ಮರೆಯಾಗಿ ಇನ್ನು ಮಾಡಬೇಕಾದದ್ದು ಮಾತ್ರ ಇರುವಂಥ ಈ ಸಂದರ್ಭದಲ್ಲಿ ತುಳು ಒಂದು ಲಿಪಿ ಇದೆ ಎನ್ನುವುದನ್ನು ಕೂಡ ನಾವು ಸಾರ್ವತ್ರಿಕಗೊಳಿಸಬೇಕಾಗಿದೆ. ನಾವು ಸಾಮಾನ್ಯವಾಗಿ ಈಗ ಬರೆಯುತ್ತಿರುವಂಥ ಭಾಷೆಗಳಲ್ಲಿ ನೋಡಿದರೆ ಕನ್ನಡ ಭಾಷೆಯಲ್ಲಿ ಬರೀತಾ ಇದ್ದೇವೆ. ಅದು ಬರೀಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ತುಳುವಿಗೆ ಅದರದ್ದೇ ಆದಂಥ ಒಂದು ಲಿಪಿ ಇದೆ. ದಿಗಲಾರಿ ಲಿಪಿ ಅಂತ ಏನು ಹೇಳ್ತೇವೆ ನಾವು ಮಲಯಾಳಿ ಇದರಲ್ಲಿ, ಅದು ತುಳುವಿನ ಒಂದು ಪರಿವಾರಕ್ಕೆ ಸೇರಿದಂತಹ ಲಿಪಿ. ಆದರೆ ತೌಳವ ಲಿಪಿ ಬೇರೆ ಇದೆ,
ಆ ಲಿಪಿಯ ಪರಿಚಯವನ್ನು ಮಾಡುವಂತಹ ಕೆಲಸವನ್ನು ಈ ತುಳುನಾಡ ಟ್ರಸ್ಟ್ ಇವತ್ತು ಮಾಡ್ತಾ ಇದೆ. ಪರಿಚಯ ಮಾಡಬೇಕು ಅಂತ ಇದ್ದರೆ ಅದು ಜನಸಾಮಾನ್ಯರಿಗೆ ಮುಟ್ಟುವಂತಹ ರೀತಿಯಲ್ಲಿ ಆಗಬೇಕು. ಹಾಗೆ ಆಗಬೇಕು ಅಂತ ಇದ್ದರೆ ಅದಕ್ಕೊಂದು ಪತ್ರಿಕಾ ಮಾಧ್ಯಮ ಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಂದಲ ಎನ್ನುವಂತಹ ಒಂದು ಪತ್ರಿಕೆಯನ್ನು ಪ್ರಕಟ ಮಾಡಿದ್ದಾರೆ. ಆರಂಭದಲ್ಲಿ ಇದು ತುಳು ಲಿಪಿ ಪತ್ರಿಕೆಯಾಗಿದ್ದರೂ ಕೂಡ ಪಕ್ಕನೆ ತುಳುವನ್ನು ಹೇರುವ ಲಿಪಿಯನ್ನು ಹೇರುವುದಕ್ಕೆ ಸಾಧ್ಯ ಇಲ್ಲ ಮತ್ತು ಕಲಿಯುವುದಕ್ಕೆ ಕಷ್ಟ ಇದೆ ಎನ್ನುವ ಕಾರಣದಿಂದ ಅದನ್ನು ಕನ್ನಡದಲ್ಲಿ ಬರೆದು ಕನ್ನಡವನ್ನು ಲಿಪ್ಯಂತರ ಮಾಡಿ ತುಳು ಲಿಪಿಯಲ್ಲಿ ಬರೆದುಕೊಂಡು ಹೋಗಿದ್ದಾರೆ. ಅಂದರೆ ಈ ಪತ್ರಿಕೆ ಹೇಗೆ ಅಂತ ಕೇಳಿದರೆ ಅದು ಕನ್ನಡದ ಲೇಖನ ಇದೆ, ಅದರದ್ದೇ ತುಳು ಲಿಪಿಯ ಅನುವಾದ ಇದೆ. ಅದರಲ್ಲಿ ಪ್ರತಿಯೊಂದು ಪೇಜಲ್ಲಿ ನಾವು ನೋಡಿದರೆ ಕನ್ನಡವೂ ಇದೆ, ತುಳುವೂ ಇದೆ. ಹಾಗಾಗಿ ತುಳು ಲಿಪಿ ಪತ್ರಿಕೆ ಎನ್ನುವಂತಹ ಹೆಸರಲ್ಲಿ ಇದು ಹೊರಬರ್ತಾ ಇದೆ. ಇದೊಂದು ದೊಡ್ಡ ಪ್ರಯತ್ನ. ಇದರ ಸಂಪಾದಕಿಯಾಗಿ ವಿದ್ಯಾರ್ಥಿಗಳು ಈಗ ಕೆಲಸ ಮಾಡಿದ್ದಾರೆ. ಅವರು ಒಬ್ಬರೇ ಅದರ DTP ಎಲ್ಲ ಮಾಡಿಕೊಂಡು ಉಳಿದವರ ವರ್ಗದವರೆಲ್ಲ ಅದನ್ನು ಲಿಪ್ಯಂತರ ಮಾಡುವುದರಲ್ಲಿ ಸಹಕಾರವನ್ನು ಮಾಡಿ ಒಂದು ಒಳ್ಳೆಯ ಸಂಪಾದಕ ಮಂಡಳಿಯನ್ನು ರಚನೆ ಮಾಡಿ ಅದನ್ನೀಗ ಲೋಕಾರ್ಪಣೆ ಮಾಡುವಂತಹ ದೃಷ್ಟಿಯಿಂದ ಅದು ಈಗ ಪ್ರಿಂಟ್ ಆಗಿ ಬಂದಿದೆ. ಅದನ್ನು ಇವತ್ತು ನಮ್ಮ ಹಿರಿಯರಾದಂತಹ ಪುರೋರವರ ಕೈಯಲ್ಲಿ ಬಿಡುಗಡೆ ಮಾಡುವಂಥ ಉದ್ದೇಶದಿಂದ ಪತ್ರಿಕಾ ಮಾಧ್ಯಮದ ಮೂಲಕ ಅದಕ್ಕೆ ಹೆಚ್ಚಿನ ಪ್ರಚಾರ ಸಿಗಬೇಕು, ದೊಡ್ಡ ಸಮಾರಂಭ ಮಾಡಿ ಪ್ರಯೋಜನ ಇಲ್ಲ ಎನ್ನುವಂಥ ದೃಷ್ಟಿಯಿಂದ ಇವತ್ತು ಪತ್ರಿಕಾಲಯದಲ್ಲಿ ಅದರ ಒಂದು ಲೋಕಾರ್ಪಣೆಯ ಒಂದು ಕೆಲಸವನ್ನು ಇವತ್ತು ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ಪತ್ರಿಕೆಯನ್ನು ಇವತ್ತು ನಾವು ಬಿಡುಗಡೆ ಮಾಡುವುದರ ಮೂಲಕವಾಗಿ ಅದು ಕೇವಲ ತುಳುವರಿಗೆ ಮಾತ್ರ ಅಲ್ಲ, ತುಳುವರು ಎಲ್ಲೆಲ್ಲ ಇದ್ದಾರೆ ನಮ್ಮ ನಾಡು ಹೊರನಾಡುಗಳಲ್ಲಿ ಅವರೆಲ್ಲರಿಗೂ ಮುಟ್ಟುವ ರೀತಿಯಲ್ಲಿ ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಓದುವ ರೀತಿಯಲ್ಲಿ ಆ ಪತ್ರಿಕೆ ಬರಬೇಕು ಎನ್ನುವಂಥ ನಮ್ಮ ಆಶಯ. ಅದಕ್ಕೆ ಮಾಧ್ಯಮದವರ ಪ್ರೋತ್ಸಾಹ ತುಂಬ ಬೇಕಾಗಿದೆ. ಹೆಚ್ಚೆಚ್ಚು ಚಂದಾದಾರರು ಕೂಡ ಅದಕ್ಕೆ ಸಿಗಬೇಕಾಗಿದೆ. ಆ ದೃಷ್ಟಿಯಲ್ಲಿ ಎಲ್ಲರ ಸಹಕಾರವನ್ನು ಬಯಸಿ ಈ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಧರ್ಮದರ್ಶಿ ಹರಿಕೃಷ್ಣರಲ್ಲಿ ವಿನಂತಿಸ್ತಾ ಇದ್ದೇನೆ. ಈಗ ಬಿಡುಗಡೆ ಮಾಡಿದವರ ಮಾತಿಗೆ ಮೊದಲು ಈ ತುಳು ಲಿಪಿಯ ಒಂದು ಪ್ರಸ್ತುತತೆ ಬಗ್ಗೆ ಸರ್ ವಿಘ್ನರಾಜರು ಎರಡು ಮಾತನಾಡಿದರು. ಈ ತುಳು ಲಿಪಿ ಅತ್ಯಂತ ಪ್ರಾಚೀನ ಲಿಪಿಯಾಗಿದೆ. ಈ ಲಿಪಿಯ ಮೂಲ ತಮಿಳುನಾಡಿನ ಒಳಗಡೆಯಿರತಕ್ಕಂಥ ತಮಿಳು ಬ್ರಾಹ್ಮಿ ಈ ಲಿಪಿಯಿಂದ ಬಂದಿದೆ. ಈ ಲಿಪಿ ಸುಮಾರಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಸುಮಾರು ಹೆಚ್ಚಿನ ಮನೆಗಳಲ್ಲಿ ಪ್ರಾಚೀನ ಮನೆಗಳಲ್ಲಿ ಇದನ್ನು ಕಾಣಿಸಿರುತ್ತೆ. ಸುಮಾರು 15,000 ಕಟ್ಟುಗಳು ತಾಡವಲೆ ಕಟ್ಟುಗಳು ಲಭ್ಯವಾಗುತ್ತೆ ಮತ್ತು ಕಾಗದ ಹಸ್ತಪ್ರತಿಗಳಲ್ಲಿ ಈ ಲಿಪಿಯನ್ನು ಕಾಣುತ್ತದೆ. ಇವುಗಳಲ್ಲಿ ಇರತಕ್ಕಂಥದ್ದೆಲ್ಲ ವೇದ, ಉಪನಿಷತ್ತು, ತಂತ್ರ, ಮಂತ್ರ, ಆಗಮ, ಜ್ಯೋತಿಷ ಇತ್ಯಾದಿ ಗ್ರಂಥಗಳಿದ್ದರೂ ಜೊತೆಗೆ ತುಳು ಲಿಪಿ, ತುಳು ಭಾಷೆಯಲ್ಲಿ ಇರತಕ್ಕಂಥ ಕೃತ್ಯಗಳು ಲಭ್ಯವಾಗಿವೆ. ಆದ್ದರಿಂದ ತುಳುವಿಗೆ ಲಿಪಿ ಇದೆ, ಸಾಹಿತ್ಯ ಇದೆ, ಶಿಷ್ಟ ಸಾಹಿತ್ಯ ಇದೆ ಎಂಬುದಕ್ಕೆ ಇದು ಒಂದು ನಮಗೆ ದೊರಕತಕ್ಕಂತಹ ಒಂದು ಲಿಪಿಯಾಗಿದೆ. ಈ ಲಿಪಿಯಲ್ಲಿ ನಮಗೆ ಮಹಾಭಾರತ, ಭಾಗವತ ಮತ್ತು ರಾಮಾಯಣ ಎಂಬ ಕೃತಿಗಳು ಅತ್ಯಂತ ಅಮೂಲ್ಯವಾಗಿರತಕ್ಕಂತಹ ಲಿಪಿಯ ಗ್ರಂಥವಾಗಿದೆ. ಈ ಲಿಪಿ ಜನಸಾಮಾನ್ಯರಿಗೆ ತಲುಪುವ ದೃಷ್ಟಿಯಿಂದ ಇದರ ಲಿಪಿಯ ಅಭ್ಯಾಸ ಅಥವಾ ಕಲಿಯುವಿಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದಕ್ಕಾಗಿ ಈಗ
ನಾವು ಈ ರೀತಿಯ ಮಾಧ್ಯಮಗಳಿಂದ ಅಥವಾ ಗ್ರಂಥಗಳಿಂದ ನಾವು ಕಲಿಯಬಹುದಾಗಿದೆ. ಮುಖ್ಯವಾಗಿ ಈ ರೀತಿಯ ಅಧ್ಯಯನ ಮಾಡುವಾಗ ನಾವು ಇರತಕ್ಕಂಥದ್ದು ಒಂದು ಅಕ್ಷರದ ಜ್ಞಾನ, ತದನಂತರ ಅದನ್ನ ಇನ್ನೊಂದು ಗ್ರಂಥ ತಾಳವಾಲಿ ಗ್ರಂಥವಾಗಿ ಕಾಗದದ ಹಸ್ತಪ್ರತಿಗಳಾಗಿ ಇಟ್ಟುಕೊಂಡು ಅದನ್ನು ಕಲಿಯತಕ್ಕಂಥದ್ದು. ಈ ರೀತಿ ಅಭ್ಯಾಸದಿಂದ ಇದನ್ನು ಕಲಿಯಬಹುದು. ನಮ್ಮ ಶಿಕ್ಷಕರ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಸುಮಾರು 1,500 ಕಟ್ಟುಗಳಿವೆ. ಇವುಗಳಲ್ಲಿ ಅಪರೂಪವಾಗಿರತಕ್ಕಂಥ ಕೃತಿಗಳು ಭಾಗವತಾಂತರ್ಗತ ತುಳು ರಾಮಾಯಣ ಮತ್ತು ಪುಣ್ಯಾಹವಿಧಿ ವಿನಾಯಕ ಹವನವಿಧಿ, ಇದು ತುಳು ಲಿಪಿ ತುಳು ಭಾಷೆ. ಇವುಗಳೆಲ್ಲವೂ ಕೂಡ ಸೂಚಿಯಿಂದ ಅನೇಕ ವಿದ್ವಾಂಸರಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದ್ರೆ ಸೂಚಿ ಮಾಡಿ ಅದನ್ನು ಇತರರಿಗೆ ವಿದ್ವಾಂಸರಿಗೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಈ ಕೆಲಸ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ರೀತಿ ತುಳುವಿಗೆ ಶ್ರೀ ಹೆಗಡೆಯವರು ಹಾಗೂ ಅಲ್ಲಿಯ ಅವರ ಕುಟುಂಬದವರು ಬಹಳಷ್ಟು ಪ್ರೋತ್ಸಾಹ ನೀಡಿ ತುಳು ಲಿಪಿ ತುಳು ಸಾಹಿತ್ಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಈ ರೀತಿಯ ಈ ಪತ್ರಿಕೆ GVS ಸೋಳಾರಿಂದ ಬಂದಿರತಕ್ಕಂಥದ್ದು ಅಥವಾ ಬರತಕ್ಕಂಥದ್ದು. ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ತುಳು ಲಿಪಿಯ ಅಕ್ಷರಮಾಲೆ ತಂದಿದ್ದಾರೆ, ಹಾಗೆ ಇತ್ತೀಚೆಗೆ ಕ್ಯಾಲೆಂಡರ್ ಅನ್ನು ತಂದಿದ್ದಾರೆ. ಈಗ ಈ ರೀತಿ ಪತ್ರಿಕೆ ಅಂತ ಇರತಕ್ಕಂಥ ತುಂಬಾ ಸಂತೋಷದಾಯಕ. ಅವರ ಈ ಕೆಲಸ ಇನ್ನು ಹೆಚ್ಚು ಫಲಪ್ರದವಾಗಿ ಹಾಗೆ ಹೇಳುತ್ತಾ ನನ್ನ ಈ ಒಂದು ಪತ್ರಿಕೆಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಆದಂತಹ ಚಿಂತನೆಗಳು ಮತ್ತು ಪ್ರಯತ್ನಗಳು, ಅದರ ಬಗ್ಗೆ ಬೆಳಕು ಚೆಲ್ಲುವಂತಹ ಮಾತುಗಳನ್ನು ಸಂಪಾದಕಿ ವಿದ್ಯಾಶ್ರೀಯವರು ಹೇಳ್ತಾರೆ. ಪತ್ರಿಕೆ ಮಾಧ್ಯಮದ ತುಳು ಲಿಪಿತ ಕ್ಲಾಸ್ ಅಲ್ಪ ಅಲ್ಪ ಕೊರೊಂದು ಪೋದಾಗ ಮಾತ ವಿದ್ಯಾರ್ಥಿಗಳಿನ ಮಾತೆಲ್ಲಕೇನು ದಾನೆ ತುಳು ಲಿಪಿ ಕಲ್ತೊಂದಿತ್ತನ ಬೊಕ್ಕ ಎಂಕ್ಲೆಗ್ ದಾದ ಉಂಡು ಕಲ್ಪಾರೆ ಕಲ್ಪೊಂದಿತ್ತನ ಜನ ಈಗ ಜಾಸ್ತಿ ಪ್ರಯತ್ನ ಮಾಡ್ತಾರೆ. ಎಂಚಿನ ಉಂಡು ಕೇಂದಾಗ ಎಂಕ್ಲೆಗ್ ತಾಡೆಯೋಲೆ ಉಂಡು ಬಂದಿತ್ತನ ತಾಡೆಯೋಲೆ ಒತ್ತೊಟ್ಟು ಕಲ್ತಕ್ಕೆ ಹೋದು ನಕಲ ಇಲ್ಲ ಇಚ್ಚಿ ಓಲೋದು ಇತ್ತೆ ವಸ್ತು ಸಂಗ್ರಹ ಧರ್ಮಸ್ಥಳ ಉಂಡು ಅಲ್ಪ ಪೋದು ಹೋದ್ರೆ ವಿಘ್ನೇಶ್ವರ ಸಹಾಯ ಮಾಡ್ತೀವಿ ಅಂಡ ಅಕಲ್ ಬರ್ತದ ಇಲ್ಲದ ಕೊನದು ಓದೋಡಿ ಪಂಡ ಆಪುಚಿ ಅಂಚೋಪುನಗೆ ಹೆಂಚಿನ ಮಲ್ಪುನ ಅದನ್ನ ಕ್ಯಾಲೆಂಡರ್ ಮಲ್ಪು ನಂಬರ್ ಕಲ್ಪರ ಆಪುನ ಪಂಡ ತುಳು ಲಿಪಿಗೆ ವಿಶೇಷವಾಯಿನ ಸಂಖ್ಯೆ ಸೂಚಿ ಉಂಟು. ಮಾತೆಲ್ಲ 10 ಬರೆಯೋಡನ ಮುಂಚೆ ಪಾಡ್ದು 0 ಪಾಡೋದು ಬಾಕಿ ಭಾಷೆ ಆಡ ತುಳು ಲಿಪಿಗೆ 10 ಬರೆಯಾರ ಮುಂಚೆ ಹೊಸ ವಿಧಾನ ಉಂಡು. ಅಂಚನೆ 100 ಬರೆಯಾರ ಅಂಚೋಪುನ ತುಳು ಲಿಪಿ ಇತ್ತ ನಂಬರ್ಸ್ ಕಲ್ಪಡ್ ಬಂದದ್ದು ಕಾಲಕೊಂಡೆ ಮತ್ತ ಇತ್ತ ಅದನ್ನಾಗ ನಂಬರ್ಸ್ ಕಲ್ಪನೆ ಅಕ್ಷರ ಜ್ಞಾನ ಜಾಸ್ತಿ ಕೊಡು ಬಂದಾಗ ದಾದಂಡೆಲ್ಲ ಹೊಸ ಪ್ರಯತ್ನ ಮಾಡ್ಬೇಕಾದ್ರೆ ತುಂಬಾ ಅಂಚನೆ ತುಳು ಲಿಪಿಯನ್ನು ಪುದರ್ ಬಂದಿರೋ ಅಭಿಯಾನ ಅಂತ ಐಟು ಬಾರಿ ಸಪೋರ್ಟ್ ಬರ್ತದೆ. ಮಾತೆಲ್ಲ ಪುದರ್ ಬರೆಯಾರ ಕಲ್ತಿದೆ ಅಂಚೆ ನನ್ನ ಪತ್ರಿಕೆಯ ಮೂಲಕ ಜನಗಳಿಗೆ ತುಳು ಲಿಪಿ ಬೇಗ ಮುಟ್ಟಡಿ ಬರ್ತದೆ ನಿಮಗೆ ತುಳು ಲಿಪಿ ಕಂಚು ಪತ್ರಿಕೆ ಬರ್ತದೆ ತುಂಬುಡು ಆನ್ಲೈನ್ ಒಂಚು ಪತ್ರಿಕೆ ಜಪ್ಪ ಭರವಸೆ ಬಂದಿದೆ. ಆತನಾಗ ಆನ್ಲೈನ್ ದಾನ ಜನಸಾಮಾನ್ಯರಿಗೆ ಹೋಗ್ಬಿಚ್ಚಿ ವಾಟ್ಸಪ್ ಉಂಡು ಚೆನ್ನ ಇಂಟರ್ನೆಟ್ ಬ್ರೌಸ್ ಮಾಡ್ತೀವಿ ಅಟ್ಲಾಗ ಮಾತಾಡಿಕೊಡು ಅಂಚಪ್ಪ ಒಂಚು ಪತ್ರಿಕೆ ಪ್ರಾಯೋಗಿಕವಾದ ಜಪ್ಪದು ಎಂಚ ತಿಕ್ಕೊಂಡು ಪ್ರೋತ್ಸಾಹ ತಿಕ್ಕೊಂಡು ತೂಕ ಪಂಡದು ನಂದಲ ಪಂಡ ನಂದಾದೀಪ ತುಳು ಲಿಪಿಗೆ ಒಂದು ನಂದಾದೀಪ ಆಡು ಪಂಡದು ನಂದಲನ್ನು ಕೂಡ ಇದು ತುಳು ಲಿಪಿಕ ಪತ್ರಿಕೆ ಜಪ್ಪದ ಲೆಕ್ಕ ಮಾತ್ರ ತುಳುವೇರಿನ ಪ್ರೋತ್ಸಾಹ ಕೊಡು ಅಂಚನೆ ತುಳು ಲಿಪಿತ ಪತ್ರಿಕೆಗೆ ಬಾಕಿ ಮಾತ ಬೇಲೆ ಒತ್ತೆ ಮಾಡ್ತಾರೆ ಬಂಗ ನಂಚನ ತುಳು ಲಿಪಿ ಬಲಾರ ಕಲ್ತಿನ ಅಂಚಿನ ಕೆಲವು ವಿದ್ಯಾರ್ಥಿಗಳು ಬೇರೆ ಅಂಚಿನ ಬೇರೆ ಕೆಲವು ಸ್ಪೆಷಲ್ ಆದ ಪ್ರಶಾಂತ್ ಶೆಟ್ಟಿ ಪಕ್ಕ ರಾಜೇಶ್ ತುಳುವೆ ಪಂಡದು ರಟ ಜನ ತುಳು ಲಿಪಿತ ಅಕ್ಷರ ಎಂಚಿನ ಯಾರು ಬರೆದ ಕಡಪುಡೆ ಐನ ಯಥಾವತ್ತಾದ ತುಳು ಲಿಪಿಕ ಲಿಪ್ಯಾಂತರ ಮತ್ತು ಕಡಪುಡೆ ಅಕಲ್ನ ಎನ್ನ ಬೇರೆ ಅಂದ್ರೆ ಅಕಲ್ನ ಬೇರೆ ಪ್ರಶಂಸಿಸೋಣ ದಯಪಂಡ ತುಳು ಲಿಪಿಕ ಬರೆಯಪ್ಪು ನಾನು ಸುಲಭ ಇತ್ತು ಅವಳು ಆತ ಅಚ್ಚುಕಟ್ಟಾದ ಬರೆಯೋಡು ಒಂಚು ತಕ್ಕಂದಿತ್ತನ ಕೂಡ ಹೊಸತಾದೆ ಬರೆಯೋಡು ಅಂಚನೆ ಕೆಲವೊಂದು ತಪ್ಪುಡು ಪೈ ಪೂರ ಮಾಫ್ ಅಂತ ತುಳುವೇರ ಮೇಲೆ ಮಾನಿ ಕೊಡು ಬಂದಕ್ಕೆ ಸುರ್ಮೆ तो ओल्ड इश्यू उंडु इत्ते न्यू इश्यू एवरीथिंग लुक ब्लॉक ನಮ್ಮ ಕರಾವಳಿ ಆಣಿವರ ತುಳು ಅಕ್ಷರಗಳು ಹೊಸತ್ತು ಮಲ್ತದೆ ಅನ್ಕೊಂಡದ್ದು ಒಂದು ಅಕ್ಷರ ತುಂಬೆ ಇತ್ತು ಏನಾದ್ರು ತುಳು ಅಕ್ಷರ ಎಂಟು ಯಾರು ಜೋಡಣೆ ಮಾಡ್ತಾರೆ ಆಲ್ರೆಡಿ ನಮ್ಮ ತುಳು ಲಿಪಿ ಉಪ್ಪುನಾಗ ಹೊಸತ್ತು ಅಗತ್ಯ ತುಳು ಲಿಪಿ ತುಪ್ಪ ಇತ್ತು ಎಲ್ಲ ಸಂಶೋಧನೆ ಮಾಡ್ಕೊಂಡು
ಮತ್ತೆ ಕೆಲವು ಜನ ಪ್ರಯತ್ನ ಮಾಡ್ತಿದ್ದೆ ಬಟ್ ಸುಲಭದಲ್ಲಿ ಬರೆಯರ ಮಾತ್ರ ಅನುಕೂಲ ಆಗ್ಕೊಂಡು ಅಂಡ್ ಅವು ಮೂಲ ಮಾನ್ಯ ಆದಿತ್ತು ಇನಿಕೋಡು ಕನ್ನಡ ಆಯ್ತ ಪ್ರಯತ್ನ ಆವನುಂಟು ಪವನ್ ಅಚ್ಚೆ ಯುಪಿ ಬಂತು ಮಲ್ತೋದು ಅಂಡ್ ಅದಕ್ಕೆ ಸರಿಯಾದ ಪ್ರೋತ್ಸಾಹಕ್ಕೆ ಕನ್ನಡ ಒಂಚೂರು ಇರಬಹುದು ಇದೆ ಬುಕ್ ಬಿಡುಗಡೆ ಮಾಡಿದ ಕೃಷ್ಣಪ್ಪನವರು ಬಾತಿದ್ರು ತುಳು ಪಂಚ ದ್ರಾವಿಡ ಭಾಷೆ ಬಂದಿ ಭಾಷೆ ಅದಕ್ಕೆ ನ್ಯಾಯ ದಿಗಿರಿಜಿ ತುಳು ಭಾಷೆ ಎಡ್ಮನೆ ಪರಿಚಯ ಸೇರಿಸಾದ್ರೆ ನನಗೆ 5-10 ವರ್ಷ ಸಾಧ್ಯ ಆಗುವುದು ಏನಂತಾರ ತುಳು ಭಾಷೆ ಲಿಪಿ ಉಂಟು ಕೊಟ್ಬಿನ ಪಕ್ಕ ಇದು ಬರೆಯ ವಿದ್ಯಾರ್ಥಿ ಕೊಡ್ತೇವೆ ಆ ನಾವು ಪತ್ರಿಕೆಗೆ ಪ್ರೋತ್ಸಾಹ ಕೊಟ್ಟು ಆಯ್ನ ಜನ ತುಳು ಭಾಷೆ ನಮ್ಮ ತುಳು ಮಂಡಳಿ ಹುಡುಗರು ತುಳು ಭಾಷೆಗೆ ಪ್ರೋತ್ಸಾಹ ಕೊಡುವುದರಲ್ಲಿ ಕೆಲಸ ಆವಡಿ ಆನ ಪ್ರಯತ್ನಕ್ಕೆ ದೇವರನ್ನೆಲ್ಲ ಅನುಗ್ರಹ ಆವಡಿ ಏನಂದ್ರೆ ಆಯ್ನ ಜನ ತುಳು ಲಿಪಿನಿ ತುಳು ಭಾಷೆ ಕಲ್ತದೆ ಈ ಪತ್ರಿಕೆ ಪ್ರೋತ್ಸಾಹ ಕೊಡೋದು ಪಂಡದ ಈ ಪತ್ರಿಕೆ ಬಿಡುಗಡೆ ಬಂದೆ ಇದು ಮಾತೆಲ್ಲ ಈ ತುಳು ಬಗ್ಗೆ ತುಳುವರಾಗಲು ತುಳು ವಿಶೇಷ ಪ್ರೋತ್ಸಾಹ ಕೊಡೋದು ಮಾತಾಡೋದು ಅಂತ ಧನ್ಯವಾದಗಳು ಇದೆ ಈ ಒಂದು ಪತ್ರಿಕಾ ಬಳಗದ ಒಂದು ಕೊಲಗೊಂಡ ವಿದ್ಯಾರ್ಥಿ ಮಕ್ಕಳು ಸಂಪಾದಕೀಯ ಮಂಡಳಿ ಬಂದು ನೆಟ್ಟು ತುಳುತ ವರ್ಡ್ ಆಚುಕೆರೆ ಮಂಚಲು ಪಂಡದು ಕಿತ್ತಂದ್ರೆ ಅವೇ ಬೆಸ್ಟ್ ಪಂಡದು ಹೊಸ ಪದಕಗಳನ್ನ ಪರಿಚಯ ಮಾಡ್ಕೊಂಡು ಪಂಡದು ಪಾಡೋದ್ರಿಂದ ಇತ್ತು ನಮ್ಮ ಪತ್ರಿಕಾ ಮಂಡಳಿ ಮಾನವೀಯತೆಗೆ ಆಚುಕೆರಾದ ಭಾಸ್ಕರ್ ರೈಕುಕ್ಕಲ್ಲಿದ್ದಾರೆ ಅಂಚನೆ ಆಚುಕೆರಾದ ವಿದ್ಯಾಶ್ರೀಯ ಸುಳ್ಳಾಗ ಕಾರ್ಯನಿರ್ವಾಹಕ ಆಚುಕೆರು ಜೀವಿಯ ಸುಳ್ಳಾಗ ಪ್ರಸರಣ ವಿಭಾಗದ ನಮ್ಮ ತುಳುನಾಡು ಟ್ರಸ್ಟ್ ಮುಖಂಡರಿಗೆ ತೊಂದರೆಯಿಂದ ಜಾಹೀರಾತು ವಿಭಾಗ ಕಡಬ ದಿನೇಶ್ ರೈಪಕ್ಕ ಬಾಬು ರೈಕೋಟೆ ಅಂತರ್ಜಾಲ ನಿರ್ವಹಣೆ ಸಚಿನ್ ಶೆಟ್ಟಿ ಬೆಂಗಳೂರು ಮಾನವೀಯತೆಗೆ ಸಲಹಾಕೂಟ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಮಲ್ಲಾರ್ ಜಯರಾಮ್ ರೈ ಕುತ್ಕೈಲಿ ವಿಶ್ವನಾಥ ರೈ ಡಾಕ್ಟರ್ ಇಂದಿರಾ ಹೆಗ್ಡೆ ಉದಯ ಧರ್ಮಸ್ಥಳ ರಾಜೇಶ್ ಕತ್ರಿ ಲಕ್ಷ್ಮೀಶ್ ರಾವ್ ಬೇಜಾವರ ರಾಜ್ ಸಂಪಾಜೆ ಸತೀಶ್ ರೈ ನಿರ್ವಹಣೆ ಆಚುಕೆರೆ ಕೂಟೋಡು ಡಾಕ್ಟರ್ ಎಸ್.ಆರ್. ವಿಘ್ನರಾಜ್ ಧರ್ಮಸ್ಥಳ ಮಹೇಂದ್ರನಾಥ್ ಸಾಲಿತೂರು ಶಾಂತರಾಮ್ ಶೆಟ್ಟಿ ಬೆಂಗಳೂರು ಸತೀಶ್ ಅಕ್ಪಲ ಬೆಂಗಳೂರು ತಮ್ಮಯ್ಯ ಪಿಸಿ ರೋಡು ಶೇಖರ್ ಅಜಕರ್ ಕಿರಣ್ ಕೊಯ್ಗೋಡೆ ಅಂಚನೆ ಮುಖಪಟ ವಿನ್ಯಾಸ ಮತ್ತು ಕೊರ್ನಾಡು ಲಿಪಿ ಗ್ರಾಫಿಕ್ಸ್ ಕೊಟ್ಟಿದ್ದಾರೆ ಶೀರ್ಷಿಕೆ ವಿನ್ಯಾಸ ವಿದ್ಯಾಶ್ರೀ ಸುಳ್ಳ ಇವಾಗ ತುಳು ಲಿಪಿ ಕೈ ಬರವರ ಸಹಾಯ ಮತ್ತು ರಾಜೇಶ್ ಕುಲ್ವೆ ಬೊಕ್ಕ ಪ್ರಶಾಂತ್ ಶೆಟ್ಟಿ ಮುಂದೆ ಇಂಟುನ ಆಚುಕೆರೆ ಕೂಟ ಮಾನವ ಎಲ್ಲ ನಮಸ್ಕಾರ ಆಯ್ತು